ಇಲ್ಲಿನ ಸ್ಥಳೀಯಾಡಳಿತದ ನಿರ್ಲಕ್ಷ್ಯದಿಂದ ರೈತರು ಮತ್ತು ಶಾಲೆಗೆ ತೆರಳುವ ಮಕ್ಕಳು ಪರದಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೌದು, ಮುರಿದ ಕಾಲು ಸಂಕದಿಂದ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಪುದ್ರೋಡಿ ನಿವಾಸಿಗಳಿಗೆ ಬಹಳಷ್ಟು ಸಮಸ್ಯೆ ಎದುರಾಗಿದೆ. ಏನಿದು ಸಮಸ್ಯೆ? ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಇದು ಮೂಡಬಿದ್ರಿಯ ಇರುವೈಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುದ್ರೋಡಿ. ಕೃಷಿ ಭೂಮಿಯ ಮಧ್ಯೆ ಒಂದು ಕಾಲುವೆ ಹರಿತಾ ಇದ್ದು, ಇದು ನೇರವಾಗಿ ನಂದಿನಿ ನದಿಯನ್ನ ಸೇರುತ್ತದೆ. ಮಳೆಗಾಲದಲ್ಲಿ ತುಂಬಿ ಹರಿಯುವ ಈ ಕಾಲುವೆಗೆ ಕಳೆದ 10 ವರ್ಷದ ಹಿಂದೆ ಕಾಲು ಸಂಕ ನಿರ್ಮಿಸಿದ್ದು, ಈ ಕಾಲು ಸಂಕದ ಮೂಲಕ ದಿನನಿತ್ಯ ನೂರಾರು ಜನರು ದಾಟಿಕೊಂಡು ಹೋಗ್ತಾ ಇದ್ದು, ತಮ್ಮ ದಿನನಿತ್ಯದ ಕಾಯಕಕ್ಕೆ ಈ ಕಾಲುವೆ ವರದಾನವಾಗಿತ್ತು. ಆದರೆ ಈ ಕಾಲು ಸಂಕ ಕಳೆದ 1.5 ವರ್ಷದ ಹಿಂದೆ ಮುರಿದು ಬಿದ್ದಿದ್ದು, ಈ ಪರಿಸರದ ಜನರಿಗೆ ಸಮಸ್ಯೆಯುಂಟಾಗಿದೆ. ಹಲವು ಬಾರಿ ಇಲ್ಲಿನ ಪಂಚಾಯತಿಗೆ ಮನವಿಯನ್ನ ಸಲ್ಲಿಸಿದರೂ ಪ್ರಯೋಜನವಿಲ್ಲದಂತಾಗಿದೆ. ನಾವು ತೋಡಾರ ಶಾಲೆಗೆ ಹೋಗುವ ಮಕ್ಕಳನ್ನು ಅದೇ ದಾರಿಯಲ್ಲಿ ಕಳಿಸೋದು. ಆದರೂ ಸಂಕ ಬಿದ್ದು 2 ವರ್ಷ ಆಯಿತು. ತೋಡಾರ ಗ್ರಾಮದಲ್ಲಿ ಗ್ರಾಮ ಸಭೆ ಆಗುವಾಗ ನಾವು ಎಲ್ಲ ವಿಷಯ ಹೇಳಿದ್ದೇವೆ, ಆದರೂ ಏನು ಕ್ರಮ ಕೈಗೊಳ್ಳಿಲ್ಲ. ಮತ್ತು ನಮ್ಮ ಗದ್ದೆಗೆಲ್ಲ ನೀರು ಬಿದ್ದು ಆ ಸಂಕದಲ್ಲಿ ಎಲ್ಲ ಕಸ ತುಂಬಿ ಗದ್ದೆಗೆ ನೀರು ಹೋಗಿ ಎಲ್ಲ ಹಾಳಾಗ್ತದೆ. ಇದಕ್ಕೆ ಬೆಳೆ ಹಾಳಾದರೆ ಯಾರು ನಾಶ ಆದರೆ ಯಾರು ಹೊಣೆ? ಪಂಚಾಯಿತಿಯವರಿಗೆ ಮನವಿ ಕೊಟ್ಟಿದೆ, ಮಾಡ್ತೇನೆ ಅಂತ ಹೇಳಿ ಏನೂ ಸುದ್ದಿ ಇಲ್ಲ. ಮತ್ತು ಹೋದ ವರ್ಷ ಅದಕ್ಕೆ ಅಡಿಕೆ ಮರ ಹಾಕಿದ್ದಕ್ಕೆ 4,000 ರೂಪಾಯಿ ಕೆಲಸದವರಿಗೆ ಕೊಟ್ಟಿದ್ದಾರೆ. ಅದು ಏನು ಈಗ ಬಲ ಇಲ್ಲದಾಗೆ ಆಗಿದೆ. ಮಾಡ್ತೇವೆ ಅಂತ ಹೇಳ್ತಾರೆ. ಮಾಡ್ತೇವೆ ಅಂತ ಹೇಳುವಾಗ ಅವರು ಬಂದು ನೋಡಿ ಹೋಗಿದ್ದ ಅವರು ವಾಪಸ್ ಬರಲೇ ಇಲ್ಲ ಇಲ್ಲಿ. ಆದ್ದರಿಂದ ನಮಗೆ ಮಕ್ಕಳನ್ನು ಈ ಮಳೆಗಾಲದಲ್ಲಿ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ನೀರಿನಲ್ಲಿ ಹೋದರೆ ಯಾರು ಅದಕ್ಕೆ ಹೊಣೆ ಆಗ್ತಾರೆ? ನಾವೇ ಹೋಗಬೇಕು. ನಾವು ಮಕ್ಕಳನ್ನು ತರಲಿಕ್ಕೆ ಹೋಗುವುದಾ, ನಮ್ಮ ಮನೆ ಕೆಲಸ ನೋಡುವುದಾ? ಅಲ್ಲ, ಆಚೆ ಈಚೆ ಗದ್ದೆ ಉಂಟು. ಆ ಗದ್ದೆಗೆ ನೀರು ಎಲ್ಲ ಸಂಕ ಬಿದ್ದು ನೀರೆಲ್ಲ ಗದ್ದೆಯಲ್ಲಿ ಹೋಗಿ ನಮ್ಮದು ಬೆಳೆ ಕೂಡ ನಾಶ ಆಗ್ತದೆ. ಮತ್ತೇನು ಮಾಡಲಿಕ್ಕೆ ಆಗ್ತದೆ ನಮಗೆ? ಅದಕ್ಕಾಗಿ ಆದಷ್ಟು ಬೇಗ ನಮಗೆ ಮಾಡಿಕೊಟ್ಟರೆ ಒಳ್ಳೆಯದಂತೆ ನಾವು ಅವರಲ್ಲಿ ಮನವಿ ಮಾಡಿದ್ದೇವೆ. ಇಷ್ಟರವರೆಗೆ ಅವರು ಯಾರು ಬರಲಿಲ್ಲ. ಪಂಚಾಯತ್ ಗಮನಕ್ಕೆ ತಂದರೂ ಪ್ರಯೋಜನವಾಗದ ಈ ಕಾಲುವೆಗೆ ಕಳೆದ ಬಾರಿ ಸ್ಥಳೀಯರೇ ಸೇರಿ ಅಡಿಕೆ ಮರವನ್ನ ಕಡಿದು ಕಟ್ಟಿ ತಾತ್ಕಾಲಿಕ ಕಾಲು ಸಂಕವನ್ನ ನಿರ್ಮಿಸಿದ್ದು, ಇದರಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆ ಪರಿಹಾರವಾಗಿದೆ. ದಿನನಿತ್ಯ ಶಾಲೆಯ ಮಕ್ಕಳು ಕಾಲುದಾರಿಯ ಮೂಲಕ ಈ ಕಾಲು ಸಂಕವನ್ನ ದಾಟಿ ಹೋಗ್ತಾ ಇದ್ದು, ಈ ತಾತ್ಕಾಲಿಕ ಕಾಲು ಸಂಕದಿಂದ ಮಕ್ಕಳಿಗೂ ಸಹಾಯವಾಗಿದೆ. ತುಂಬಾ ಕಷ್ಟ ಆಗುತ್ತೆ. ಬೆಳಿಗ್ಗೆ ಮತ್ತೆ ಸಂಜೆ ನಮ್ಮ ಕೆಲಸವನ್ನು ಬಿಟ್ಟು ನಾವು ಮಕ್ಕಳನ್ನ ಕರ್ಕೊಂಡು ಬರ್ಬೇಕು. 2 ಟೈಮ್ ಹೋಗ್ಲಿಕ್ಕೂ ನಮಿಗೂ ಮನೇಲಿ ನಮ್ದೇ ಅಂತ ಕೆಲಸ ಇರುತ್ತೆ ಅಲ್ವಾ. ಮಕ್ಕಳು ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಳೆ ಬಂದ್ರೆ ನಮ್ದು ಮನೆ ಕೆಲಸ ಬಿಟ್ಟು ನಾವು ಹೋಗಿ ಅಲ್ಲಿ ನಿಲ್ಬೇಕಾಗುತ್ತೆ, ಮಕ್ಕಳು ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ. ಇಲ್ಲಾಂದ್ರೆ ಮಕ್ಕಳಿಗೆ ಮಾರ್ಗದಿಂದ ಬರಬೇಕು. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳು ಮಾರ್ಗದಿಂದ ಬಂದ್ರೆ ನಾವು ಹೋಗ್ಬೇಕು, ರಸ್ತೆ ಬದಿಯಲ್ಲಿ ಗಾಡಿ ಎಲ್ಲ ಬರ್ತದೆ, ತೊಂದರೆ ಆಗ್ತದೆ ಮಕ್ಕಳಿಗೆಲ್ಲ. ಸಣ್ಣ ಸಣ್ಣ ಮಕ್ಕಳು ಇರುದು ರೋಡಲ್ಲಿ ಅಂದ್ರೆ ಒಂದು 5-6 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಇದಂದ್ರೆ ಒಂದು 1/4 ಗಂಟೆದು ದಾರಿ ಅಲ್ವಾ. ಇದು ಮೊದ್ಲಿಂದ ಇದ್ದಂತ ದಾರಿ, ಇವಾಗೇನು ಹೊಸದಾಗಿ ಮಾಡಿರೋದಲ್ಲ. ಆ ಮೊದ್ಲಿಂದನೂ ಸಾರ್ವಜನಿಕರು ಓಡಾಡುವಂತ ದಾರಿ. ಕೆಲಸಕ್ಕೆ ಹೋಗೋರು ಹೋಗ್ತಾರೆ, ಎಲ್ಲ ಪ್ರತಿದಿನ ಜನಗಳು ಓಡಾಡ್ತಿದ್ದಾರೆ. ಅಂತ ಸಂಖ್ಯೆ ಹಿಂಗಾಗಿದೆ ಅನ್ಬೇಕಾದ್ರೆ ಅದನ್ನ ಸರಿ ಮಾಡ್ಬೇಕಲ್ವಾ. ಅಷ್ಟ ಇದೆ. ಮಳೆ ಬಂದಾಗ ಮಕ್ಕಳಿಗೆ ಶಾಲೆ ಇಲ್ಲ, ಮಕ್ಕಳು ಎಜುಕೇಶನ್ ಹಾಳಾಗುತ್ತೆ. ಈ ಕಡೆ ನಮ್ದು ಮನೆದು ಕೆಲಸ ಸಹ ಇಲ್ಲ, ಮಕ್ಕಳನ್ನೇ ನೋಡ್ತಾ ಕೂರ್ಬೇಕಾಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ. ಶಂಕ ದಾಟ್ಕೊಂಡು ಆ ಕಡೆ ಹೋಗ್ಬೇಕು. ಕೆಲವರು ಭತ್ತ ಎಲ್ಲ ಬೆಳೆಸ್ತಾರೆ, ಅವರಿಗೆ ಭತ್ತ ಕೊಂಡೋಗ್ಬೇಕಾದ್ರೆ ಆ ಶಂಕದಿಂದಲೇ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರು ಮಾರ್ಗದಿಂದ ಹೋಗ್ಬೇಕು. ಆ ಶಂಕ ಬಿದ್ದದ್ರಿಂದ ಈಗ ಮಳೆ ಅವ್ರಿಗೆ ಆ ಕಡೆ ಹೋಗ್ಲಿಕ್ಕೂ ಆಗುದಿಲ್ಲ, ಈ ಕಡೆ ಬರ್ಲಿಕ್ಕೂ ಆಗುದಿಲ್ಲ. ತುಂಬಾ ಕಷ್ಟ ಆಗ್ತದೆ. ಕಸ ಕಡ್ಡಿ ಎಲ್ಲ ಅವರ ಗದ್ದೆಗೆ ಹೋಗಿ ಬೀಳ್ತದೆ ಶಂಕ ಈಗ ಬಿದ್ದಿದ್ರಿಂದ. ಆದ್ರೆ ಅಡಿಕೆ ಮರದಿಂದ ನಿರ್ಮಿಸಿದ ಇದನ್ನ ಪ್ರತಿ ವರ್ಷ ಬದಲಾಯಿಸಬೇಕಾಗಿದೆ. ಇಲ್ಲಿ ಕಾಂಕ್ರೀಟ್ ಸಂಕ ಮಾಡುವ ಮೂಲಕ ಸ್ಥಳೀಯ ಆಡಳಿತವೇ ನಿರ್ಮಿಸಬಹುದಾಗಿದ್ದು, ಹೆಚ್ಚೇನು ಅನುದಾನದ ಅಗತ್ಯ ಇಲ್ಲವಾಗಿದೆ. ಆದರೆ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಈ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಆದಷ್ಟು ಬೇಗ ಇಲ್ಲಿಗೆ ಹೊಸ ಕಾಲು ಸಂಕ ನಿರ್ಮಿಸಿ ಸಮಸ್ಯೆಯನ್ನ ಪರಿಹರಿಸಬೇಕಾಗಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮುಲ್ಕಿ.